ಮೈಸೂರು ದಸರಾ ಉದ್ಘಾಟಿಸಲು ಬೂಕರ್ ವಿಜೇತೆ ಬಾನು ಮುಷ್ತಾಕ್ ಅವರನ್ನು ಕರೆದಿರುವ ಕರ್ನಾಟಕ ಸರ್ಕಾರದ ನಿರ್ಣಯದ ವಿರುದ್ಧ ಸಲ್ಲಿಸಿದ ಅರ್ಜಿಯನ್ನ ಸರ್ವೋಚ್ಚ ನ್ಯಾಯಾಲಯವು ವಜಾ ಮಾಡಿತ್ತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಹಾಗೂ ಸಂದೀಪ್ ಮೆಹ್ತಾ ಅವರುಗಳಿದ್ದ ನ್ಯಾಯಪೀಠವು ಕರ್ನಾಟಕ ಸರ್ಕಾರದ ನಿರ್ಣಯದ ವಿರುದ್ಧ ಸಲ್ಲಿಸಿದ ಅರ್ಜಿಯನ್ನ ವಜಾ ಮಾಡಿತ್ತು. ಆದ್ದರಿಂದ ಲೋಕಪ್ರಸಿದ್ಧ ದಸರಾ ಉದ್ಘಾಟನೆಯು ಲೇಖಕಿ ಬಾನು ಅವರಿಂದ ಆಗುವುದಕ್ಕೆ ಯಾವುದೇ ತಡೆ ಇಲ್ಲದಂತಾಯಿತು. ಹಿಂದೆ ಕರ್ನಾಟಕ ಸರ್ಕಾರದ ನಿರ್ಣಯವನ್ನ ಉಚ್ಚ ನ್ಯಾಯಾಲಯದಲ್ಲೂ ಬಿಜೆಪಿಯ ಕೆಲವರು ಪ್ರಶ್ನಿಸಿದ್ರು. ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನ ವಜಾ ಮಾಡಿತ್ತು. ಆಮೇಲೆ ಹಿಂದೂ ಸಂಘಟನೆಗಳ ಪರ ಹಿರಿಯ ವಕೀಲ ಬಿಪಿ ಸುರೇಶ್ ವಾದಿಸಿದ್ರು. ತುರ್ತು ವಿಚಾರಣೆ ನಡೆಸಿದ ಸುಪ್ರೀಂ ನ್ಯಾಯಪೀಠವು ಇದು ಹುರುಳಿಲ್ಲದ ಅರ್ಜಿ ಎಂದು ಹೇಳಿತ್ತು. Visit Renault Mangalore, NH66 Koolur Mangalore. Also available in NH66 Ambagulu Udupi, NH66 Handikau Kumta and Darbe Puttur. For more information and test drive, contact us at 7022 002 555.